ಆತ್ಮೀಯರೇ, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರ ಬಯಸುತ್ತೇನೆ. ಕೆಲವು ದಿನಗಳ ಹಿಂದೆ ಸಿದ್ದೀಕ್ ಪಾಂಡವರಕಲ್ಲು ಎಂಬ ಯುವಕ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪನ್ನು ಸುಳ್ಳು ಆರೋಪ ಹೊರಿಸುವುದರ ಬಗ್ಗೆ ಸತ್ಯ ವಿಷಯವನ್ನು ತಿಳಿಸಲು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ವಿನಾ ಯಾರನ್ನು ದೂಷಿಸಲಿಕ್ಕೋ ಅಥವಾ ಯಾರ ವಿರುದ್ಧವೋ ಪತ್ರಿಕಾಗೋಷ್ಠಿ ಕರೆದಿಲ್ಲ. ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದಾಗ ಶಿಷ್ಟೀಕರಣ ಕೊಡುವುದು ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಬಹಳ ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿದೆ. ನಮ್ಮೊಟ್ಟಿಗೆ ಇರುವಂತಹ ಅಲಿಶಾ ಅಮೀನ್, ಕೋ-ಫೌಂಡರ್ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್, ನಮ್ಮ ವಕೀಲರಾದಂತಹ ಇಸ್ಮಾಯಿಲ್ ಶಾಫಿ ಅವರು, ಅದೇ ಥರ ನಮ್ಮ ಬ್ಲಡ್ ಇನ್ಚಾರ್ಜ್ ಆದಂತಹ ನಜೀರ್ ದರ್ಲಗಟ್ಟೆ, ಇವರೆಲ್ಲರೂ ಈಗ ನಿಮ್ಮ ಮುಂದೆ ಇದ್ದಾರೆ. ನನ್ನ ಮೇಲೆ ಒಂದು ಸಣ್ಣ ಅಪವಾದ, ಸಿದ್ದೀಕ್ ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಸಿದ್ದೀಕ್ ಪಾಂಡವರಕಲ್ಲು ನನ್ನ ಮೇಲೆ ಸುಳ್ಳು ಮುಕದ್ದಮೆಗಳನ್ನು ಪುಂಜಲ್ಕಟ್ಟೆ ಸ್ಟೇಷನ್ನಲ್ಲಿ FIR ಮಾಡಿಸಿದ್ದಾರೆ. ವಿಷಯ ಇಷ್ಟೇ, ನಮ್ಮ ಇನ್ನೊಂದು ಸಂಸ್ಥೆಯವರು ಮೀನ್ಸ್ ಆಸಿಫ್ ಆಪದ್ ಬಾಂಧವ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿ. ನೋಡಿ ಪತ್ರಕರ್ತರೆ, ನನಗೆ ಮಾತಾಡಲಿಕ್ಕೆ ಸ್ವಚ್ಛವಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ಅದು ನೀವು ನಮ್ಮನ್ನು ಕ್ಷಮಿಸಬೇಕು. ಏಕೆಂದರೆ ಮಾತಾಡಿ ಸಹ ನನಗೆ ಗೊತ್ತಿಲ್ಲ ಜಾಸ್ತಿ. 18 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. 10 ವರ್ಷದಿಂದ ನನ್ನ ಆಫೀಸ್ ಅದೇ ಸ್ಥಳದಲ್ಲಿ ಇದೆ. ಆಸಿಫ್ ಆಪದ್ ಬಾಂಧವ ನನಗೆ ಕಾಲ್ ಮಾಡಿ ಹೇಳ್ತಾನೆ, ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಏನಾದರೂ ಒಂದು ಮಾಡಿ ಸಹಾಯ ಮಾಡಬೇಕಂತೇಳಿ. ನಾನು ಕೇಳಿದೆ, ಅವ್ರಿಗೆ ಏನು ಅನ್ಯಾಯ ಆದದ್ದಂತೇಳಿ. ಆವಾಗ ನಾನು ಏನಾದರೂ ಪ್ರೂಫ್ ಇದೆ ಅಂತ ಆಸಿಫ್ ಆಪದ್ ಬಾಂಧವನ ಹತ್ರ ಕೇಳ್ತೇನೆ ನಾನು. ಆವಾಗ ಅವನ ಮೊಬೈಲಲ್ಲಿ ಇದ್ದದನ್ನೆಲ್ಲ ಅವನು ನನಗೆ ಕೊಡ್ತಾನೆ. ಅವಳು ಮತ್ತು ಸಿದ್ದೀಕ್ ಪಾಂಡವರಕಲ್ಲು ಏನು ಚಾಟಿಂಗ್ ಮಾಡ್ತಾರೆ ಅದನ್ನು ನಮಗೆ ತೋರಿಸ್ತಾರೆ. ಆವಾಗ ನನಗೆ ಬೇಸರ ಆಗಿ ಗುರುವಾರ ರಾತ್ರಿ ನಾನು ಕಾಲ್ ಮಾಡ್ತೇನೆ. ಗುರುವಾರ ರಾತ್ರಿ ಕಾಲ್ ಮಾಡಿ ನಾನು ಕೇಳ್ತೇನೆ, ಸಿದ್ದೀಕ್ರೆ, ನಮ್ಮ ಒಳ್ಳೆಯ ಲ್ಯಾಂಗ್ವೇಜನ್ನೇ ನಾನು ಯೂಸ್ ಮಾಡಿದ್ದೇನೆ, ನಾನು ಬೈಯೂ ಇಲ್ಲ, ಅವನಿಗೆ ಥ್ರೆಟ್ಟೂ ಕೊಟ್ಟಿಲ್ಲ, ಹನಿ ಟ್ರ್ಯಾಪೂ ಮಾಡಿಲ್ಲ. ನಾನು ಒಂದು ಒಳ್ಳೆಯ ಸಮಾಜ ಸೇವೆಯ ದೃಷ್ಟಿಯಲ್ಲಿ ನಾನು ಸಿದ್ದೀಕ್ ಪಾಂಡವರಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಯಾವ ಉದ್ದೇಶವನ್ನು ನಾನು ಇಟ್ಟುಕೊಳ್ಳಿಲ್ಲ. ಸಿದ್ದೀಕ್ ಪಾಂಡವರಕಲ್ಲು ನಾನು ಕಾಲ್ ಮಾಡುವಾಗ ಸಿದ್ದೀಕ್ ಪಾಂಡವರಕಲ್ಲು ಹೇಳ್ತಾರೆ, ನಾನು ಮಾಡಿದ್ದು ತಪ್ಪು ಹೌದು, ನಾನು ಅವಳಿಗೆ ಚಾಟಿಂಗ್ ಮಾಡಿದ್ದು ಹೌದು. ಆವಾಗ ನೀವು ಒಂದು ಕೆಲಸ ಮಾಡು, ಮದುವೆಗೆ ಇರೋದು 3 ದಿವಸ, ಏನಾದರೂ ಒಂದು ಸಹಾಯ ಮಾಡುವಂತ ಹೇಳಿ ನಾನು ಸಿದ್ದೀಕ್ ಪಾಂಡವರಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಅದರಲ್ಲಿ ಯಾವ ಧಮಕಿನೂ ಹಾಕಿಲ್ಲ, ಯಾವ ಥ್ರೆಟ್ಟೂ ಕೊಟ್ಟಿಲ್ಲ, ಯಾವ ಹನಿ ಟ್ರ್ಯಾಪೂ ಮಾಡಿಲ್ಲ. ದೊಡ್ಡ ಒಂದು ಅಪವಾದ ನನ್ನ ಮೇಲೆ ಮಾಡಿದ್ದಾರೆ. ಅವನ ಮೇಲೆ ಒಂದು ದೊಡ್ಡ ಸಂಸ್ಥೆ ಇದೆ, ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸನ್ನು ಕೆಳಗೆ ಎಳಿಬೇಕಂತೇಳಿ ಅವರ ಒಟ್ಟಿಗೆ ಒಂದು ಸಂಸ್ಥೆ ದುಡಿತಾ ಇದೆ. ಅವರ ಮರ್ಯಾದೆ ಹೋಗಬಾರ್ದಂತ ಹೇಳಿ ನನ್ನ ಮೇಲೆ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ನನ್ನ ತಲೆಯ ಮೇಲೆ ಹಾಕಿದ್ದಾನೆ. ಅವನು ಮಾಡಿದ ಎಲ್ಲ ಚಾಟಿಂಗ್ ನನ್ನ ಹತ್ರ ಇದೆ. ರೂಮ್ಗೆ ಬರಬೇಕು, ಬೇಡದ ಪಾರ್ಟ್ಸ್ಗಳನ್ನು ನೀನು ತೋರಿಸಬೇಕು ಅಂತೇಳಿ ಅವನು ಮಾಡಿದ ಚಾಟಿಂಗಲ್ಲಿ ನನ್ನ ಹತ್ರ ಇದೆ. ಅದನ್ನು ನೋಡಿ ಬೇಸರವಾಗಿ ಅವನಿಗೆ ಕಾಲ್ ಮಾಡಿದ್ದೇನೆ ವಿನಃ ಅವನು ಬರದದ್ದಕ್ಕೆ ಆ ಹುಡುಗಿಯ ಜಮಾತ್ನ ಅಧ್ಯಕ್ಷನ ಹತ್ರ ಹೋಗಿ ನಾನು ಹೇಳ್ತೇನೆ, ನನಗೆ ಬಂದ ಮ್ಯಾಟ್ರೇ ಅಲ್ಲ, ನಮ್ಮದು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ವಾಯ್ಸ್ ಆಫ್ ಟ್ರಸ್ಟ್ಗೆ ಬಂದ ಕೇಸೇ ಅಲ್ಲ ಇದು. ಒಬ್ಬರಿಗೆ ಸಹಾಯ ಮಾಡಬೇಕಂತ ಉದ್ದೇಶದಲ್ಲಿ ಅವನು ನನ್ನೊಟ್ಟಿಗೆ ಹೇಳಿದ್ದಾನೆ. ಅವಾಗ ನಾನು ಹೇಳಿದ್ದೆ, ಇದಕ್ಕೆ ಡೈರೆಕ್ಟ್ ನನಗೆ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ, ಆ ಹುಡುಗಿ ನಿಮ್ಮೊಟ್ಟಿಗೆ ಬಂದು ಹೇಳಿದ್ದನು ಅಂತ ಹೇಳಿದೆ. ಆವಾಗ ನಾನು ಏನು ಮಾಡಿದ್ದೆ, ಮಧ್ಯಾಹ್ನ ನಮಾಜ್ ಮಾಡಿದ ಮೇಲೆ
ಅವನನ್ನು ಮತ್ತು ಅವರೊಟ್ಟಿಗೆ ಇಬ್ಬರು ಇದ್ದರು, ಅವರನ್ನು ತೆಕ್ಕೊಂಡು ಮಸೀದಿಯ ಅಧ್ಯಕ್ಷನ ಹತ್ರ ನಾನು ಹೋಗಿ ಮಾತಾಡ್ತೇನೆ. ಆಸಿಫ್ ಆಪದ್ ಬಾಂಧವ ಮತ್ತು ಮಸೀದಿಯ ಅಧ್ಯಕ್ಷರು ಕೂಲಂಕುಷವಾಗಿ ಮಾತಾಡ್ತಾರೆ. ನಾನು ಕೈಕಟ್ಟಿ ಈಗ ಅವರ ಎದುರುಗಡೆ ಈಗ ಕುತ್ಕೊಂಡಿದ್ದೇನೆ. ಮಸೀದಿ ಅಧ್ಯಕ್ಷರು ಹೇಳ್ತಾರೆ, ಇವತ್ತು ಕೇಸ್ ಏನು ಮಾಡುವುದು ಬೇಡ, 2 ದಿವಸ ಬಿಟ್ಟು ಅವರಿಗೆ ಮದುವೆ ಇದೆ, ಸೋಮವಾರ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ. ಆವಾಗ ಮಸೀದಿ ಅಧ್ಯಕ್ಷರಿಗೆ ಅದೇ ಶುಕ್ರವಾರ ಪುಂಜಲ್ಕಟ್ಟೆ ಸ್ಟೇಷನಿಂದ ಕಾಲ್ ಬರ್ತದೆ ಪೊಲೀಸವರಿಂದ, ಈ ಹುಡುಗಿಯ ಮೇಲೆ ಕಂಪ್ಲೇಂಟ್ ಆಗಿದೆ, ನೀವು ಬಂದು ಇದನ್ನು ಸರಿ ಮಾಡಬೇಕಂತೇಳಿ. ಆವಾಗ ಮಸೀದಿ ಅಧ್ಯಕ್ಷರು ಹೇಳ್ತಾರೆ, ನಾವು ಈಗ ಬರಲಿಕ್ಕೆ ಆಗುವುದಿಲ್ಲ, ಮದುವೆ ಆದ ಮೇಲೆ ಸೋಮವಾರ ನಾವು ಬರ್ತೇವೆ ಅಂತೇಳಿ. ಅದರ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಸಿದ್ದೀಕ್ ಪಾಂಡವರಕಲ್ಲು ಪೊಲೀಸ್ ಅವನು ಏನು ಮಾಡ್ತಾನೆ ಅಂದರೆ, ಶುಕ್ರವಾರ ನೆಕ್ಸ್ಟ್ ಡೇ ಶನಿವಾರ ನನಗೆ ಒಂದು ಮೆಸೇಜ್ ಬರ್ತದೆ, ಅವನು ಸುಸೈಡ್ ಮಾಡಿದ್ದಾನಂತೇಳಿ. ಸುಸೈಡ್ ಮಾಡಿದ್ದಾನೆ, ನಾವು ಏನದಕ್ಕೆ ಪ್ರಚಾರ ಕೊಡಲಿಲ್ಲ, ಅವನಿಗೆ ನಾವು ಕಾಲೂ ಮಾಡಿಲ್ಲ, ಅವನಿಗೆ ನಾನು ಧಮಕಿಯೂ ಹಾಕಿಲ್ಲ, ಸುಮ್ಮನೆ ಹೋಗಿ ಅವನು ಸುಸೈಡ್ ಮಾಡಿದ್ದಾನೆ. ಯಾಕೆಂದರೆ ಅವನು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆಗೋಸ್ಕರ ನನ್ನ ಮೇಲೆ ಅಪವಾದ ಮಾಡಿದ್ದಾನೆ ವಿನಃ ನಂದು ಯಾವ ಸಾಕ್ಷಿನೂ ಇಲ್ಲ. ಕೆಲವರು ಹೇಳ್ತಾರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಇತ್ತು, ನಾನು ಪರಾರಿಯಾಗಿದ್ದೇನೆ ಅಂತೇಳಿ. ಬೈ ಗಾಡ್, ನಾನು ಹೇಳುವಂಥದ್ದು, ಪೊಲೀಸ್ನವರು ನನಗೆ ಒಂದು ಕಾಲ್ ಮಾಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ಪೊಲೀಸ್ನವರು ಹೇಳ್ತಾರೆ ನನ್ನ ಹತ್ರ, ನೀನು ಅವನನ್ನೆಲ್ಲ ಏಕೆ ನೀನು ವೈರಲ್ ಮಾಡ್ತೀಯಾ, ನಿನ್ನೆ ಮೇಲೆ ಏನು FIR ಆಗಲಿಲ್ಲ. ನಾ ಹೇಳಿದೆ, ನಾನು ವೈರಲ್ ಮಾಡಿದ್ದು ಹೌದು, ನನ್ನ ಮೇಲೆ FIR ಆದ ಮೇಲೆ ಅವನು ಏನು ಮಾಡಿದ್ದಾನೆ, ಇನ್ನೊಬ್ಬ ಸಂಸ್ಥೆಯವರು ನನಗೆ ಕಳಿಸಿದ್ದನ್ನು ನಾನು ವೈರಲ್ ಮಾಡಿದ್ದೇನೆ ವಿನಃ ನಾನಾಗಲಿ ಸಿದ್ದೀಕ್ ಪಾಂಡವರ ಕಲ್ಲು ಆಗಲಿ ಏನು ವೈರತ್ತೂ ಇಲ್ಲ. ನನಗೆ ಅವನ ಪರಿಚಯವಿಲ್ಲ, ಆ ಹುಡುಗಿಯ ಪರಿಚಯವೂ ನನಗೆ ಇಲ್ಲ. ಏನಿದ್ರೇನು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಆ ಹುಡುಗಿಗೆ ಹೆಲ್ಪ್ ಮಾಡಿದ್ದೇನೆ ವಿನಃ ನನ್ನ ಎಂಟೈರ್ ಲೈಫಲ್ಲಿ 18 ವರ್ಷದ ಸಮಾಜ ಸೇವೆ, 18 ವರ್ಷ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. ಕಂದುಕದಲ್ಲಿರುವಾಗಲೇ ನಾನು ಸಮಾಜ ಸೇವೆ ಮಾಡ್ತಾ ನಾನೊಂದು ಪಾಯಿಂಟ್ಗೆ ಬಂದು ಮುಟ್ಟಿದ್ದು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಸಮಾಜ ಸೇವಾ ಮುಖವಾಡವನ್ನು ಹಾಕಿ ಯಾರ ಹತ್ರನೂ ಹಣನೂ ಕೇಳಿಲ್ಲ, ಬೈಯೂ ಇಲ್ಲ. ನನ್ನ ಆಫೀಸಿಗೆ ಬರುವಂಥದ್ದು 90% ಮಹಿಳೆಯರಾಗಿದ್ದಾರೆ. ಮಸೀದಿಯ ಎಲ್ಲ ಜಾತಿಯ ಎಲ್ಲ ವರ್ಗದವರು ನನ್ನ ಆಫೀಸ್ಗೆ ಬಂದು, ಯಾರಾದ್ರ ಹತ್ರ ಮಹಿಳೆಯರು ಬಂದು ಯಾರಿಗಾದರೆ ನಾನು ಮಿಸ್ಬಿಹೇವ್ ಮಾಡಿದರೆ ಅಥವಾ ನಾನ್ಸೆನ್ಸ್ ಮೆಸೇಜ್ ಮಾಡಿದರೆ, ಎಂಟೈರ್ ಲೈಫಲ್ಲಿ 10 ವರ್ಷ ಇತ್ತು ನನ್ನ ಸಮಸ್ಯೆಯನ್ನು ಹುಟ್ಟು ಹಾಕಿ, ಅದಕ್ಕಿಂತ ಮೊದಲು ನಾನು ಮಾಡ್ತಾ ಇದ್ದೇನೆ ಸಮಾಜ ಸೇವೆ. ಒಂದು ಬ್ಯಾನರ್ ಅಡಿಯಲ್ಲಿ ನಾನು 10 ವರ್ಷ ಇತ್ತು ಮಾಡ್ತಾ ಬಂದದ್ದು. ಎಷ್ಟೋ ಮಹಿಳೆಯರು ಬಂದು ಹೋಗಿದ್ದಾರೆ. ಅವರಿಗೆ ಏನಾದರೂ ಒಂದು ಮೆಸೇಜ್ ಅನಾವಶ್ಯಕ ನಾನ್ಸೆನ್ಸ್ ಮೆಸೇಜ್ ಮಾಡಿದರೆ ದಯವಿಟ್ಟು ನಾನು ಪತ್ರಕರ್ತರ ಹತ್ರ ವಿನಂತಿ ಮಾಡ್ತಾ ಇರೋದೇನೆಂದರೆ, ಅಂಥವರು ನಿಮ್ಮೊಟ್ಟಿಗೆ ಏನಾದರೂ ರೌಫ್ ಈಗ ಮಾಡಿದ್ದಾನೆ, ಅಲ್ಲ ಆ ಥರ ಮಾಡಿದ್ದಾನೆ, ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದರೆ ದಯವಾಗಿ ನಾನು ಹೇಳ್ತಂತು ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ. ನಾನು ಅಂಥ ಎಂಟೈರ್ ಲೈಫಲ್ಲಿ ಯಾವ ಉಪದ್ರವೂ ನಾನು ಸಮಾಜಕ್ಕೆ ಮಾಡಿಲ್ಲ. ಇದು ಏಕೆ ಹೇಳ್ತೇನೆ ಅಂದರೆ, ನಾನು ಪ್ರೆಸ್ ಮೀಟ್ ಕರೀಲಿಕ್ಕೆ ಇರಲಿಲ್ಲ. ನನ್ನ ಎಲ್ಲ ಸ್ನೇಹಿತರು ಹೇಳ್ತಾರೆ, ರೌಫ್ನವರೇ ನಿಮ್ಮ ಮೇಲೆ ದೊಡ್ಡ ಒಂದು ಅಪವಾದ ಆಗಿದೆ ಅಲ್ಲ, ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಕರೀಬೋದಂತೇಳಿ. ಯಾಕೆ ಅಷ್ಟು ಈಸಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ ಆಗೋದಿಲ್ಲ. ಏಕೆಂದರೆ ನಮ್ಮ ಮೇಲೆ ಅಪವಾದ ಇದೆ, ನನ್ನ ಮೇಲೆ FIR ಡೈರೆಕ್ಟಾಗಿ ಮಾಡಿದ್ದಾನೆ ಅವ. ನಿಜವಾಗಿಯೂ ಹೇಳ್ತೇನೆ, ಪೊಲೀಸವರನ್ನು ನಾನು ಬ್ಲೇಮ್ ಮಾಡುವುದಿಲ್ಲ, ಸತ್ಯವಾಗಿಯೂ ನಾನು ಬ್ಲೇಮ್ ಮಾಡುವುದಿಲ್ಲ. ಅವನು ಮಿಸ್ಗೈಡ್ ಮಾಡಿ ಪೊಲೀಸನ್ನೇ ಮಿಸ್ಗೈಡ್ ಮಾಡಿದ್ದಾನೆ ಅವ. ಏಕೆಂದರೆ ಅವನು ಎಲ್ಲ ಪ್ರೂಫ್ ಇಟ್ಟು ನಾನು ತೋರಿಸ್ತೇನೆ. ಅವನು ಒಂದು ಮೆಸೇಜ್ ಮಾಡ್ತೇನೆ, ಸಿದ್ದೀಕ್ ಪಾಂಡವರ ಕಲ್ಲು ನಕ್ಕಿ ಇಂಡಿ ಜಾವು ವೀಡಿಯೋ ಕಾಲ್ ಹಾಕ್, ಓಕೆ ಇಂಡಿ ನಾನು ರೂಮುಲು ಒರ್ತಮೆ ಇಕ್ಕರೆ. ಯಾವ ಬೇಜಲ್ಲಿ ಅವ ಸೆಕ್ಸುವಲ್ ಆಗಿ ಅವ ಪಾಪದ ಹುಡುಗಿ ಹತ್ರ ಅವನು ಯಾವ ಬೇಜಲ್ಲಿ ಅವ ಈ ಥರ ಚಾಟ್ ಮಾಡಿದ್ದಾನೆ. ಆ ಹುಡುಗಿ ಹೋದದ್ದು ಸಹಾಯ ಕೇಳಲಿಕ್ಕೆ, ಪಾಪದ ಹುಡುಗಿ ಅವರ ಮನೆಗೆ ಹೋಗಿದ್ದೇನೆ ನಾನು. ಸಣ್ಣ ಮನೆ, ನಿಜವಾಗಿಯೂ ಹೇಳ್ತೇನೆ, ಅಂತಹ ಎಷ್ಟೋ ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ, ಸಹಾಯವನ್ನು ನಾನು ಮಾಡಿದ್ದೇನೆ. ಈ ಪತ್ರಕರ್ತರಿಗೆ ನಾನು ಸತ್ಯವನ್ನೇ ಹೇಳ್ತೇನೆ, ಸಮಾಜಕ್ಕೋಸ್ಕರ ನಾನು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದೇನೆ. ನಾನು ಎಲ್ಲಿನೂ ದೊಡ್ಡ ಆತಿಗೆ ಮಾಡಿಲ್ಲ. ನನ್ನ
ಸೇವೆಯ ಮುಖವಾಡ ಹಾಕಿ ಯಾರಿಗೆ ಅನ್ಯಾಯನೂ ಮಾಡಿಲ್ಲ. ಈ ಸಿದ್ದಿಕ್ ಪಾಂಡವರ ಕಲ್ಲು ನನ್ನ ಮೇಲೆ ಏನು ಅಪವಾದ ಮಾಡಿದ್ದಾನೆ ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳ್ತೇನೆ. ಏಕೆಂದರೆ ನನ್ನೊಟ್ಟಿಗೆ ಬಹಳ ಕಣ್ಣೀರನ್ನು ತಗೊಂಡು ನನ್ನ ಆಫೀಸ್ಗೆ ಬರ್ತಾರೆ. ಸತ್ಯವಾಗಿಯೂ ನಾನು ಯಾರ ಹತ್ರನೂ ಮಿಸ್ಗೈಡ್ ಮಾಡಿಲ್ಲ ಮಿತ್ರರೇ. ನನ್ನ ಮೇಲೆ ಒಂದು ಸುಳ್ಳು ಅಪವಾದ ಮಾಡಿದರೆ ಅದನ್ನು ನೀವು ಪತ್ರಕರ್ತರು ಸಮಾಜಕ್ಕೆ ತೋರಿಸಬೇಕಂತ ಹೇಳ್ತೇನೆ. ನಾನು ಸಿದ್ದಿಕ್ ಪಾಂಡವರ ಕಲ್ಲಿ ಅಪವಾದನೂ ಮಾಡುವುದಿಲ್ಲ. ಇಷ್ಟುವರೆಗೆ ಎಂಟೈರ್ ಲೈಫಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿನೂ ಅಪವಾದ ಯಾರೂ ಮಾಡಿಲ್ಲ. ಪತ್ರಕರ್ತರು ಎಲ್ಲರೂ ನನ್ನ ಆಫೀಸ್ಗೆ ಬಂದಿದ್ದಾರೆ. ನನ್ನನ್ನು ನಾವು ಮಾಡಿದ ಸಂಸ್ಥೆಯ ಎಲ್ಲ ಸೇವೆಗಳನ್ನು ಪತ್ರಕರ್ತರು ತೋರಿಸಿದ್ದಾರೆ, ಸಹಕಾರವನ್ನು ಮಾಡಿದ್ದಾರೆ ನನಗೆ. ದಯವಾಗಿ ನಾನು ಹೇಳುವಂಥದ್ದು, ಸಮಾಜ ಸೇವೆ ಮಾಡುವವರಿಗೆ ಇಂತಹ ಅಪವಾದಗಳನ್ನು ಮಾಡಬೇಡಿ. ಏನಾದರೂ ಪ್ರೂಫ್ ಇದ್ದರೆ ಹತ್ತಿರದ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಸಿದ್ದಿಕ್ ಪಾಂಡವರ ಕಲ್ಲು ಆಸಿಫ್ ಆಪದ್ ಬಾಂಧವ ಇಂಥದ್ದು ಅವನು ಆ ಹುಡುಗಿಗೆ ಸಿದ್ದಿಕ್ ಪಾಂಡವರ ಕಲ್ಲು ಚಾಟ್ ಮಾಡ್ತಾನೆ. ನೀನು ರೂಮ್ಗೆ ಬರಬೇಕು, ನೀನು ಮಾಲ್ಗೆ ಬರಬೇಕು ಅಂತ ಹೇಳಿ ಮೀಟ್ ಆಗಲಿಕ್ಕೆ ಮಾಲ್ಗೆ ಕರೀತಾನೆ ಆ ಪಾಪದ ಹುಡುಗಿಯನ್ನು. ಅವನು ಆ ಚಾಟನ್ನು ನಮ್ಮ ಮೇಲೆ ಅಪವಾದ ಮಾಡಿದಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡುವಾಗ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಾಗ ನಾನು ಆ ಸಮಾಜ ಸೇವಕನಾಗಿ ನಾನು ಅವರಿಗೆ ಸಹ ಆನ್ಸರ್ ಕೊಡಬೇಕಾಗ್ತದೆ. ಇದನ್ನು ವೈರಲ್ ಮಾಡಿದ್ದೇನೆ. ಒಂದು 2-3 ಶಾರ್ಟನ್ನು ವಾಟ್ಸಪ್ಪಲ್ಲಿ ಒಂದು ನನ್ನ ವಿರುದ್ಧ ಬರುವಾಗ ನಾನು ಅದನ್ನು ಸಮಾಜಕ್ಕೆ ತೋರಿಸಿದ್ದೇನೆ ಅಷ್ಟೇ. 2 ತಿಂಗಳಾಯಿತು ಸರ್. ನಂದು ಆ್ಯಂಟಿಸೆಪ್ಟಿಕ್ ಬೇಲ್ ತೆಗೆಯುವಾಗ 1 ತಿಂಗಳಾಯಿತು. ಆ್ಯಂಟಿಸೆಪ್ಟಿಕ್ ಬೇಲ್ ತೆಗೆಯದೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆಯುವುದು ಸರಿಯಲ್ಲಲ್ಲ. ನನ್ನ ಮೇಲೆ ಅಪವಾದ ಮಾಡಿದ್ದಾರೆ. ಏನು ಸಮಾಜಕ್ಕೆ ಮುಖ ತೋರಿಸಬೇಕಾದ್ರೆ ಸತ್ಯವಾಗಿಯೂ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮುಖ ತೋರಿಸಬೇಕಾಗ್ತದೆ. ಹನಿ ಟ್ರ್ಯಾಪ್ ಇವನೇ ಮಾಡಿದ್ದ ಎಲ್ಲ ಮೆಸೇಜ್ಗಳನ್ನು ಇದರಲ್ಲಿದೆ. ನಾನು 701 ಮೊಬೈಲನ್ನು FSLಗೆ ಕಳಿಸಿದ್ದೇನೆ. ಅದರಲ್ಲಿ ಎಲ್ಲ ರಿಪೋರ್ಟ್ ಬರ್ತದೆ. ನನಗೆ ಬರುವ ಮುಂಚೆನೇ ಪತ್ರಕರ್ತ ಮಿತ್ರರಿಗೆ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಮೆಸೇಜ್ ಆ ಹುಡುಗಿಗೆ ಮಾಡುವುದಾಗಲಿ, ಸಿದ್ದಿಕ್ ಪಾಂಡವರ ಕಲ್ಲಿಗೆ ಮಾಡುವುದಾಗಲಿ ಒಂದೇ ಒಂದು ಪ್ರೂಫ್ ಸಿಗಲಿಕ್ಕೆ ಇಲ್ಲ. ನನ್ನ ಮೇಲೆ ಅಪವಾದ ಮಾತ್ರ ಮಾಡಿದ್ದು. ಬಹಳ ಖೇದಾಗ್ತಾ ಇದೆ ನನಗೆ. ನಾವು ತುಂಬ ಕಷ್ಟಪಡ್ತೇವೆ ಸಮಾಜಕ್ಕೋಸ್ಕರ. ನಾವು ಇವತ್ತು ಮಾತ್ರ ವೈಟಲ್ಲಿ ಕೂತ್ಕೊಂಡಿರ್ಬೋದು, ನಾವೇ ದುಡಿಯುವುದು. ಎಷ್ಟೋ ಆಶ್ರಮಕ್ಕೆ ಹೋಗಿ ನಾವು, ವೃದ್ಧಾಶ್ರಮಕ್ಕೆ ಹೋಗಿ ನಾವು, ಕಾಲಿಲ್ಲದವರಿಗೆ ಹೋಗಿ ನಾವು ಎಷ್ಟೋ ಸಹಾಯಗಳನ್ನು ಮಾಡಿದ್ದೇವೆ. ನನ್ನ ಅಪವಾದ ಮಾಡುವವರಿಗೆ ಹೇಳುವುದು ಒಂದೇ, ನಾನು ಹೇಳುವುದು ಒಂದೇ ಏನೆಂದರೆ, ಅವರು ಎಷ್ಟೋ ಆಶ್ರಮಗಳಿದೆ, ಅವರ ಕೈಯಿಂದ ಅಪವಾದ ಮಾಡುವುದು ಬೇಡ. ಹೋಗಿ 1 ರೂಪಾಯಿದು ಚಾಕ್ಲೇಟ್ ಆದರೆ ಕೊಟ್ಟು ಆ ಕಷ್ಟವನ್ನು ಅವರು ಅರಿಯಲಿ. ಅದನ್ನು ನಾನು ನನ್ನ ವೃತ್ತಿ ಜೀವನದಲ್ಲಿ ಮಾಡ್ತಾ ಬಂದಿದ್ದೇನೆ. ಕರುಣೆಯನ್ನು ತೋರಿಸ್ತಾ ಇದ್ದೇನೆ. ದೇವರು ನನ್ನ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ. ನಾವು ಹೋಗುವ ರಸ್ತೆ, ಹೋಗುವ ದಾರಿ ಸತ್ಯದ ದಾರಿಯಾಗಿದೆ. FIR ಆದ ಮೇಲೆ ಒಂದೇ ಒಂದು ಸೆಕೆಂಡ್ ನನ್ನ ಆಫೀಸಿಂದ ನಾನು ಎಲ್ಲಿಯೂ ಹೋಗಿಲ್ಲ. ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿಲ್ಲ. ಪೊಲೀಸ್ನವರು ನನಗೆ ಕಾಲ್ ಮಾಡಿದ್ದು ಅದು ರೆಕಾರ್ಡ್ ನನ್ನ ಹತ್ರ ಇದೆ. ನಿನ್ನ ಮೇಲೆ FIR ಆಗಿಲ್ಲ ಮಾರ್ಯ, ನೀನು ಏಕೆ ಟೆನ್ಷನ್ ಮಾಡ್ತಾ ಇದ್ದೀಯಾ, ನೀನು ಅವನನ್ನು ವೈರಲ್ ಮಾಡಬೇಡ ಅಂತ ಹೇಳಿ ನನಗೆ ಪೊಲೀಸ್ನವ್ರು ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು ನನ್ನ ಹತ್ರ ಇದೆ. ಪೊಲೀಸ್ನವರು ಹೇಳಿದ್ದು ಅದೇ. ಐ ಮೀನ್ ಕನ್ಫ್ಯೂಸ್, ಟೋಟಲ್ ಕನ್ಫ್ಯೂಸ್ ಅಂದರೆ ಅದೇ ಬಹಳ ದೊಡ್ಡ ನಾನು ಕನ್ಫ್ಯೂಸಲ್ಲಿದ್ದೇನೆ. ಆ್ಯಕ್ಚುಲಿ ಇಲ್ಲಿ ಇವರ ವಿರುದ್ಧ PS ಏನಿದೆ ಪುಂಜಾಲಕಟ್ಟೆ, ಇಲ್ಲಿ ಇವರ ವಿರುದ್ಧ ಒಂದು FIR ಆಗುತ್ತೆ. FIR ನಂಬರು ಕ್ರೈಮ್ 22/2025. ಅದರಲ್ಲಿ ಇವರನ್ನು 2ನೇ ಆರೋಪಿಯಾಗಿ 3ನೇ ಆರೋಪಿ ಕನ್ಫ್ಯೂಸ್ ಸೇರಿಸ್ಕೋತಾರೆ. ಸೊ ಇದರಲ್ಲಿ ಇವರ ಮೇಲೆ ಏನು ಅಲಿಗೇಷನ್ ಇತ್ತು ಏನಂತ ಹೇಳಿದರೆ, ಇತರೆ ಏನು ಅಲಿಗೇಷನ್ ಅವರೇನು ಮಾಡಿದ್ದಾರೆ ಅದು ಬೇರೆ ಆರೋಪಿಗಳ ವಿರುದ್ಧ ಇತ್ತು. ಇವರು ಫೋನ್ ಮುಖಾಂತರ ಅವ್ರ ಹತ್ರ ಏನೋ ಮಾತಾಡಿದ್ದಾರೆ ಅಂತ ಒಂದು ಅಲಿಗೇಷನ್ ಇತ್ತು. ಸೊ ಅದರ ವಿರುದ್ಧ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಆ್ಯಂಟಿಸಿಪೇಟೆಡ್ ಬೇಲ್ ಇವರಿಗೆ ಮಾನ್ಯ 4ನೇ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಏನು ಮಾಡ್ತಾರೆ, ಇವರಿಗೆ ಆ್ಯಂಟಿಸಿಪೇಟರಿ ಬೇಲ್ ಸಿಗ್ತದೆ. ಸೊ ಅದು ಒಂದು ಕಂಡೀಷ್ನಲ್ ಬೇಲ್ ಆಗಿರುತ್ತೆ. ಆ್ಯಂಟಿಸಿಪೇಟರಿ ಬೇಲ್ ಯಾವ ಬೇಸಲ್ಲಿ ಸಿಕ್ತು ಅಂತ ಅದು ಡೀಟೇಲ್ ಆಗಿ ಒಂದು ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಆಗಿದೆ. ಬಟ್ ಅಲ್ಲಿ ಕಂಡೀಷ್ನಲ್ ಬೇಲ್ ಕೊಡಬೇಕಾದ್ರೆ ಇನ್ವೆಸ್ಟಿಗೇಷನ್ಗೆ ಇವರು ಸಹಕಾರ ಕೊಡಬೇಕು.
ಮತ್ತು ಇದರಲ್ಲಿ ಏನು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಏನಿದೆ ಅದನ್ನು ಕೂಡ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಏನು ಕೊಡಬೇಕು ಎಂಬಂಥ ಕಂಡೀಷನ್ಸ್ ಕೂಡ ಇದೆ. ಆ ಕಂಡೀಷನ್ಸ್ ಪ್ರಕಾರ ಇವರು ಅಟೆಂಡ್ ಆಗ್ತಾರೆ, ಆ ಐವನ್ನ ಅಟೆಂಡ್ ಆಗ್ತಾರೆ. ಅಟೆಂಡ್ ಆದ ನಂತರ ಅಲ್ಲಿ ತಮ್ಮ ಮೊಬೈಲನ್ನು ಕೂಡ ಅಲ್ಲಿ ಕೊಟ್ಟುಬಿಡ್ತಾರೆ. ಇವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು. ಕಂಪ್ಲೀಟಾಗಿ ಅದರದ್ದು ಒಂದು ಫಾಲೋಅಪ್ ಏನಿದೆ ಇವರ ಮೊಬೈಲಲ್ಲಿ ಇರುವಂಥದ್ದು. ಕಂಪ್ಲೀಟಾಗಿ ಮೊಬೈಲ್ ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಅಲ್ಲಿ ಸರ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದು ಕೂಡ ಈಗ FSLಗೆ ಹೋಗಿದೆ. ಸೊ ಅದು ತನಿಖೆ ಹಂತದಲ್ಲಿ ಇರೋದ್ರಿಂದ ಅದರ ಬಗ್ಗೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲಿ ಬರಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತೆ ಅಲ್ಲ ಸರ್, ಅಂದರೆ ಅಲ್ಲ ಅವರು ಹೇಳಿ ಫಸ್ಟಿಗೆ FIR ಆಗಲಿಲ್ಲ ಅಂತೇಳಿ ಪೊಲೀಸ್ನವರು ಎಲ್ಲ ಹತ್ರ ಹೇಳಿದ್ರೆ ರೆಕಾರ್ಡ್ ಇದೆ. ಫಸ್ಟಿಗೆ ಸ್ಟಾರ್ಟಿಂಗ್ ಆಫ್ನನ್ನು ಹೊಳೆಗೆ ಹಾಕಬೇಕಂತೇಳಿ ಪುಂಜಲ್ಕಟ್ಟೆಯಿಂದ ನನ್ನ ಮೇಲೆ ಆಗುವಂಥದ್ದು. ಫಸ್ಟ್ ಪಾರ್ಟಿ ಆಸಿಫ್ ಹುಡುಗಿ ಫಸ್ಟ್ ಪಾರ್ಟಿ ಅಲ್ಲೇ ಫಸ್ಟ್ ಪಾರ್ಟಿ ಅದಲ್ಲಿ ಫಸ್ಟ್ ಪಾರ್ಟಿ ಆಸಿಫ್ ಸಿದ್ದೀಕ್ ಪಾಂಡವರ ಕಲ್ಲುಗೆ ಅಲ್ ಮದೀನಾ ಚಾರಿಟೇಬಲ್ನ ಅಧ್ಯಕ್ಷನಾಗಿದ್ದಾನೆ. ಸಿದ್ದೀಕ್ ಪಾಂಡವರ ಕಲ್ಲು ಈ ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ನ ಹಿಂದೆ ಒಂದು ಬಲವಾದ ಒಂದು ಸಂಸ್ಥೆ ಇದೆ, ಅದು ನನಗೆ ಗೊತ್ತಿದೆ. ಅದು ಈಗ ಹೇಳಲಿಕ್ಕೆ ಹೋದರೆ ಮೇಡಮ್ ನನಗೆ ತುಂಬ ಕಷ್ಟ ಆಗ್ತದೆ ಸಮಾಜ ಸೇವೆ ಮಾಡಲಿಕ್ಕೆ ಅಂತ ನೆನೆಸ್ತೇನೆ ನಾನು. ಏಕೆಂದರೆ ಅದರಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಆ ದೊಡ್ಡ ಸಂಸ್ಥೆಯವರು, ಅವರ ಪರವಾಗಿ ನನ್ನ ಮೇಲೆ ಅಪವಾದ ಮಾಡಿ ಅವರು ಹೇಳ್ತಾರೆ ಇವನ ಮೇಲೆ ಕೇಸ್ ಆದ್ರೂ ಇವನು ತಿರುಗ್ತಾ ಇದ್ದಾನಂತ ಹೇಳಿ. ನಿಜವಾಗಿಯೂ ಹೇಳ್ತೇನೆ ಮೇಡಮ್, ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ನಾನು ತಪ್ಪಿಸ್ಕೊಳ್ತಿದ್ದೆ. ಇವತ್ತು ಆಸಿಫ್ ಆಪದ್ ಬಾಂಧವ ಮತ್ತು ಆ ಹುಡುಗಿ ಸ್ಟೇಷನ್ಗೆ ಕೋಆಪ್ರೇಟ್ ಮಾಡಲಿಲ್ಲ. ನಾನು ತಕ್ಷಣ ಡಿಪಾರ್ಟ್ಮೆಂಟ್ಗೆ ಹೋಗಿ ಇನ್ಕ್ವೈರಿಗೆ ಸಹಕರಿಸಿದ್ದೇನೆ, ನನ್ನ ಮೇಲೆ ಏನು ತಪ್ಪಿಲ್ಲ ಅಂತ ಹೇಳಿ. ಪೊಲೀಸ್ನವರು ಸಹ ಒಳ್ಳೆಯ ಕೋಆಪ್ರೇಟ್ ಮಾಡಿದ್ದಾರೆ. ನನಗೆ FSLಗೆ ನನ್ನ ಮೊಬೈಲ್ ಕಳಿಸಿದ್ದಾರೆ. ಅದನ್ನು ನಂಬರ್ ನಮಗೆ ತೆಗಿಬಹುದಿತ್ತು 701, ನಾನು ತಗೊಳ್ಳಿಲ್ಲ. ಏಕೆಂದರೆ ಅದು ಕ್ಲಿಯರ್ ಆಗಿ ಬರಲಿ ಅಂತೇಳಿ. ಇಲ್ಲದಿದ್ದರೆ ನಾಳೆ ಮೊದಲು ಹೋಗಿ ನನಗೆ ಸಿಮ್ ಕಾರ್ಡ್ ತೆಗಿಬೋದಿತ್ತು, ಬೇಡ. ಅದು ನಂದು ಪ್ರೊಫೆಷ್ನಲ್ ಕಾಲ್ ಆಗಿದೆ. ಎಷ್ಟೋ ಒಂದು ದಿವಸ ನನಗೆ 40ರಿಂದ 50 ಕಾಲ್ ಬರ್ತದೆ. ಅದು ಡಿಪಾರ್ಟ್ಮೆಂಟ್ ಆಗಲಿ ಅದನ್ನು ಕಾಲ್ ಡೀಟೇಲ್ಸ್ ತೆಗಿಬೋದು. ಎಲ್ಲ ರಕ್ತಗೋಸ್ಕರ ನನಗೆ ಕಾಲ್ ಮಾಡುವಂಥದ್ದು, ಸಹಾಯಗೋಸ್ಕರ ಕಾಲ್ ಮಾಡುವಂಥದ್ದು. ಇವತ್ತಿಗೆ ನನ್ನ ಮೊಬೈಲ್ ತಗೊಂಡು 1 ತಿಂಗಳಾಯಿತು. ನನ್ನ ಗೂಗಲಲ್ಲಿ ಸರ್ಚ್ ಮಾಡಿದರೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನಂಬರ್ 1 ಇದೆ. ಅದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಏಕೆಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಹಳ ಸಮಾಜಗೋಸ್ಕರ ಕಷ್ಟ ಬರ್ತಾ ಇದ್ದೇವೆ ಮೇಡಮ್. ನಾವು ಯಾರಿಗೂ ನನ್ನ ಸಮಾಜ ಸೇವೆ ಮುಖವಾಡ ಹಾಕಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಮಾಡಿದರೆ ಒಂದು ಜನರಿಗೆ ನಾನು ಅನ್ಯಾಯ ಮಾಡಿದರೆ ಸಮಾಜಮುಖಿ ಮುಖವಾಡ ಹಾಕಿ ನಿಜವಾಗಿ ನಾನು ಸಮಾಜಕ್ಕೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ಮೇಲೆ ಹೋಗಿ FIR ಮಾಡಲಿ. ಅವರಿಗೆ ನಾನು ಏನು ಮಾಡ್ತೇನೆ ಅಂದರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಅವರಿಗೆ ನಾನು 50,000 ಇನಾಮ್ ಕೊಡ್ತೇನೆ. ನಾನು 50,000 ರೂಪಾಯಿ ಅವರಿಗೆ ನಾನು ಇನಾಮ್ ಕೊಡ್ತೇನೆ. ಎಲ್ಲಿಯಾದರೂ ತೋರಿಸಲಿ ಸಿದ್ದೀಕ್ ಪಾಂಡವರ ಕಲ್ಲು ಮಾಡಿದಾಗೆ ಈ ಥರ ಚಾಟ್ ಇದ್ದರೆ ಒಂದು ಹುಡುಗಿಗೆ. ಏಕೆಂದರೆ 90% ಮೊದಲು ಹೇಳಿದಾಗೆ 90% ನನ್ನ ಆಫೀಸ್ಗೆ ಬರುವಂಥದ್ದು ಮಸೀದಿಯ ಲೆಟ್ರ್ ತಗೊಂಡು ಮಹಿಳೆಯರಾಗಿದ್ದಾರೆ. ಅವರ ನಂಬರನ್ನು ತಗೊಂಡು ನಾನು ಎಲ್ಲಿಯಾದರೆ ನೀನು ರೂಮಿಗೆ ಬಾ, ನಿನ್ನನ್ನು ಬೇಡದ ಪಾರ್ಟ್ಸ್ ನೀನು ನನಗೆ ತೋರಿಸು ಅಂತ ಹೇಳುವುದು ಯಾವುದಾದ್ರೂ ಒಂದು ಸಾಕ್ಷಿ ಇದ್ದರೆ ನಿಜವಾಗಿಯೂ ಹೇಳ್ತೇನೆ, ಇವತ್ತಿನ ಕಮಿಷನರ್ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ. ನೀವು ಕಮಿಷನರ್ ಹತ್ರನೂ ಹೋಗಿ ನನ್ನ ಮೇಲೆ FIR ಮಾಡ್ಬೋದು. ಯಾಕೆಂದರೆ ನಾನು ಮಾಡಿಲ್ಲ, ಇವನು ಮಾಡಿದಾಗ FIR ಮಾಡಿಲ್ಲ. ಇದರಲ್ಲಿ ತುಂಬ ಇದೆ. ಅವನು ಮಾಡಿದ ಮೆಸೇಜೆಲ್ಲ ನಾನು ಓದಬೇಕಾದ್ರೆ ತುಂಬ ಇದೆ. ಎಲ್ಲ ರೂಮಿದು ಬೇರೆ ಬೇರೆ ನಾನ್ಸೆನ್ಸ್. ಆ ಹುಡುಗಿ ಪಾಪದ ಹುಡುಗಿ, ಅವನು ಕ್ರೌಡ್ ಫಂಡ್ ಮಾಡಿ ಕೊಡಿ ಅಂತ ಹೇಳಿ ಅನ್ಯಾಯ ಮಾಡಿದ ಆ ಪಾಪದ ಹುಡುಗಿಗೆ. ನಾವು ಕ್ರೌಡ್ ಫಂಡ್ ಮಾಡೋದಿಲ್ಲ. ಮೇಯ್ನ್ಲಿ ನಾವು ಕ್ರೌಡ್ ಫಂಡ್ ಲೈಕ್ ಹೋಪ್ ಕೊಟ್ಟು ಜನರಿಗೆ ನಾವು ಕ್ರೌಡ್ ಫಂಡ್ ಮಾಡ್ತೇವೆ ಅಂತ ಹೇಳ್ತಾನೋ, ಲೈಕ್ ನಾವು ಏಜೆಂಟ್ಸು ಅಲ್ಲ. ಕ್ರೌಡ್ ಫಂಡ್ ನಮ್ಮ ಆರ್ಗನೈಸೇಷನೇ ಇದೆ. ನಾವು ನಮ್ಮ ಆರ್ಗನೈಸೇಷನ್ ಒಳಗಿಂದ ಕ್ಯಾಶ್ ಕಲೆಕ್ಟ್ ಮಾಡಿ ನಾವು ಹೆಲ್ಪ್ ಮಾಡುವಂಥದ್ದು. ನಮಗೆ 1 ಮಂತ್ ಬಿಫೋರೇ ಮ್ಯಾರೇಜ್ ಆಗಲಿ, ಇನ್ನು ಬ್ಲಡ್ ಇದ್ದಾಗಲಿ ಇಮಿಡಿಯೇಟ್ ಮಾಡ್ತೀವಿ. ಮ್ಯಾರೇಜ್ ಇದಾದರೆ ನಾವು 1 ಮಂತ್ ಬಿಫೋರ್ ನಮಗೆ ಲೆಟ್ರ್, ಜಮಾತಿದ್ದು ಲೆಟ್ರ್. ಈಗ ಹಿಂದೂಸ್ ಆದರೆ ಅವ್ರದ್ದೇನಾದರೂ ಒಂದು ಸಂಸ್ಥೆದೇನಾದರೂ ಒಂದು ಲೆಟ್ರ್ ನಮಗೆ ಕೊಟ್ಟು ನಾವು 1 ಮಂತ್ ಮುಂಚೆನೇ ಮೂವ್ಮೆಂಟ್ ಮಾಡ್ತೇವೆ. ಅದಕ್ಕೆ ಅಲ್ಲ ನಾವು ಯಾರಿಗೂ ಹೋಪ್ ಕೊಟ್ಟು. ನಾನು 8 ಇಯರ್ಸ್ ಆಯಿತು ಆರ್ಗನೈಸೇಷನಲ್ಲಿ ಇದ್ದೀನಿ. 8 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ ನಮ್ಮ ಆಫೀಸಿಗೆ ತುಂಬ ಲೇಡೀಸ್ ಬರ್ತಾರೆ, ತುಂಬ ಲೇಡೀಸ್ ಹಳ್ಕೊಂಡೇ ಬರ್ತಾರೆ. ಬಂದು ಲೈಕ್
ಯಾರಿಗೂ ಇಷ್ಟರವರೆಗೆ ನಾವು ನಂಬಿಕೆ ದ್ರೋಹ ಮಾಡಿದ ಹಾಗೆ ಹೋಗಲಿಲ್ಲ ನಾವು. ಯಾಕಂದರೆ ನಮಗೆ ಅಂಥ ಒಂದು ಕೆಲಸ ಮಾಡುವಂಥ ವಿಷಯ ಬೇಕು ಅಂತ ಇಲ್ಲ. ಯಾಕಂದರೆ ಇವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ನಾವು ಈಗ ಆರ್ಗನೈಸೇಷನ್ ಎಲ್ಲ ಈಗ ಚೇಂಜ್ ಆಗ್ತಿರುತ್ತೆ, ಎಲ್ಲ ಆಗ್ತಿರುತ್ತೆ. ಬಟ್ ಇವರು ಹಾಗಲ್ಲ. ಇವರ ಯೂತಲ್ಲೇ ಇವರು ಆರ್ಗನೈಸೇಷನಲ್ಲಿ ಲೈಕ್ ಸೋಷಿಯಲ್ ವರ್ಕ್ ಆಗಲಿ ತುಂಬ ಜನರಿಗೆ ತುಂಬ ಸಹಾಯವನ್ನು ಮಾಡಿನೇ, ತುಂಬ ಬೆವರನ್ನು ಸುರಿಸಿನೇ ಇಷ್ಟು ಒಂದು ಒಳ್ಳೆ ಫೀಲ್ಡಿಗೆ ಬಂದಿದ್ದಾರೆ ಇವರು. ಅಂಥವರಿಗೆ ಸಡನ್ ಒಂದು ಹನಿ ಟ್ರ್ಯಾಪ್ ಅಂತ ಹೇಳಿ, ನಾನು ಒಂದು ಹುಡುಗಿ ಅಲ್ವಾ, ನನಗೂ 8 ಇಯರ್ಸಿಂದ ಇದ್ದೀನಿ ಇವರ ಆರ್ಗನೈಸೇಷನಲ್ಲಿ. ಲೈಕ್ ಒಂದು ಥರದ್ದು ಒಂದು ಬ್ಯಾಡ್ ಕಮೆಂಟ್ ಆಗಲಿ ಏನೂ ಬರಲಿಲ್ಲ ಇಷ್ಟರವರೆಗೆ. ಯಾಕಂದರೆ ಐ ಟ್ರಸ್ಟ್ ನಮ್ಮ ಆರ್ಗನೈಸೇಷನಲ್ಲಿ 98, ಇವ್ರು ಹೇಳಿದ್ರು 90%, ಬಟ್ ನನ್ನ ಪ್ರಕಾರ 98% ಲೇಡೀಸೇ ಬರ್ತಾರೆ. ಬಂದವರಿಗೆ ಯಾವತ್ತೂ ನಾವು ಒಂಥರವಾದ ಯಾವುದೇ ರೀತಿಯಾದಂತಹ ಮೋಸ ನಾವು ಮಾಡಲಿಲ್ಲ. ಅದು ನಮಗೆ ಪ್ರೂಫ್ ಇದೆ. ಯಾಕಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಾವು ಡಾಕ್ಯುಮೆಂಟ್ಸ್ ಪ್ರಕಾರದಲ್ಲಿ, ಪ್ರೋಟೋಕಾಲ್ಸ್ ಪ್ರಕಾರದಲ್ಲಿ ಮೂವ್ಮೆಂಟ್ ಆಗುವಂಥ ಆರ್ಗನೈಸೇಷನ್ ನಮ್ಮದು. ಈಗ ಸಣ್ಣ ಒಂದು ಅಪವಾದದಿಂದ ಇಷ್ಟು ವರ್ಷದಿಂದ ಬಿಲ್ಡ್ ಮಾಡಿ ಬಂದಿರುವಂತಹ ಒಂದು ನೇಮ್ ಈಗ ಹಾಳಾಗಿದೆ. ಇವರದ್ದಾಗಲಿ ಪರ್ಸ್ನಲ್ ಇವರ ಲೈಫ್ ಆಗಲಿ, ಲೈಕ್ ನಮ್ಮ ಆರ್ಗನೈಸೇಷನಿಂದೇ ನೇಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ನಮಗೂ ಹೊರಗೆ ಬರಲಿಕ್ಕೆ ನಮಗೂ ಒಂದು ಇದಿದೆ. ಇವರ ರಿಯಾಲಿಟಿ ಇವರೇ ಫೇಸ್. ಈಗ ನಾವೀಗ ಪ್ರೆಸ್ಸನ್ನು ಈಗ ಕರೆದು ಇಷ್ಟು ಒಳ್ಳೆ ತುಂಬ ಜನ ಬಂದು ಸಹಕಾರ ಮಾಡಿದ್ದಕ್ಕೆ ನನ್ನನ್ನು ಎಷ್ಟು ತುಳಿತಾರೆ ಅಪವಾದ ಮಾಡುವವರು, ಅಷ್ಟು ಸ್ಟ್ರಾಂಗ್ ಆಗಿದ್ದೇನೆ ನಾನು ಎಲ್ಲಿಯಾದರೂ ಒಬ್ಬರಿಗೆ ನನ್ನ ಸಮಾಜ ಸೇವೆಯಲ್ಲಿ ನೋಡುವಾಗ ಜನರಿಗೆ ಏನೋ ಕಾಣ್ಬೋದಲ್ಲದೆ ನಾನು ಯಾರಿಗೇನೂ ಅನ್ಯಾಯ ಮಾಡಿಲ್ಲ ಅಲ್ಲ. ಸಮಾಜಕ್ಕೋಸ್ಕರ ನಾನು ಬಿಲ್ಡಪ್ ಕೊಡಬೇಕಂತೇಳಿ ನಾನು ಪ್ರೆಸ್ ಕಾನ್ಫರೆನ್ಸು ಕರೀಲಿಲ್ಲ. ನಾನು ಇಷ್ಟೇ ಹೇಳೋದು ಪತ್ರಕರ್ತ ಮಿತ್ರರಿಗೆ, ನಂದು ಏನಿದೆ ಸತ್ಯತೆಯನ್ನು ನೀವು ಸಹ ಪ್ರೋತ್ಸಾಹ ನನಗೆ ಕೊಡಬೇಕಂತೇಳಿ ವಿನಮ್ರವಾಗಿ ನಿಮ್ಮ ಹತ್ರ ನಾನು ವಿನಂತಿಸಿಕೊಳ್ಳುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.